ಮಂಗಳೂರು ಮಹಾನಗರ ಪಾಲಿಕೆಯ 2022-23ನೇ ಸಾಲಿನ ಬಜೆಟ್ ತಯಾರಿಸುವ ಕುರಿತು ಪೂರ್ವಭಾವಿ ಸಭೆಯನ್ನ ಮೇಯರ್ ಪ್ರೇಮಾನಂದ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇನ್ನು ಸಾರ್ವಜನಿಕರು ಸಲಹೆ ಮತ್ತು ಅಭಿಪ್ರಾಯಗಳನ್ನು ಸಭೆಯಲ್ಲಿ ನೀಡಿದರು. ಇದೇ ಸಾಮಾಜಿಕ ಹೋರಾಟಗಾರ ಹನುಮಂತ್ ಕಾಮತ್ ಮಾತನಾಡಿ, ಬೃಹತ್ ಕಟ್ಟಡಗಳ ಮೇಲೆ ಟ್ಯಾಕ್ಸಿ ಹೆಚ್ಚಳ ಮಾಡುತ್ತಿಲ್ಲ, ಬಡವರಿಗೆ ಹೊರೆಯಾಗುವ ನಿಟ್ಟಿನಲ್ಲಿ ಟ್ಯಾಕ್ಸಿ ಹೆಚ್ಚಳ ಮಾಡಲಾಗುತ್ತದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ಮಾತನಾಡಿ, ದುಂದುವೆಚ್ಚಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಕಡಿವಾಣ ಆಗಬೇಕು. ಕೆಲವೊಂದು ಯೋಜನೆಗಳ ಬಗ್ಗೆ ಅಧಿಕಾರಿಗಳು ರೂಪುರೇಷೆ ತಯಾರು ಮಾಡಬೇಕೆಂದು ಸಲಹೆ ನೀಡಿದರು. ಇದೇ ವೇಳೆ ಮೇಯರ್ ಮಾತನಾಡಿ, ಒಳ್ಳೆಯ ಬಜೆಟ್ ತಯಾರು ಮಾಡಲಾಗುತ್ತದೆ, ಎಲ್ಲರ ಸಲಹೆಗಳನ್ನು ಸ್ವೀಕಾರ ಮಾಡಲಾಗುತ್ತದೆ ಎಂದು ಹೇಳಿದರು. ಆದಾಯ ಮತ್ತು ಖರ್ಚು ನಾವೇನೀಗ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಒಳ್ಳೆಯ ಬಜೆಟ್ ಅನ್ನು ನಗರ ಪಾಲಿಕೆಯ ಇದರಲ್ಲಿರುವಂತಹ ಎಲ್ಲ NGOಗಳನ್ನ ಬೇರೆ ಬೇರೆ ರೆಸಿಡೆನ್ಸಿ ಅಸೋಸಿಯೇಷನ್ಗಳನ್ನ ಸಲಹೆಗಳನ್ನು ತಗೊಳ್ಬೇಕು ಉದ್ದೇಶದಿಂದ ಈ ಒಂದು ಸಭೆಯನ್ನು ಕರೆದಿದೆ. ಅದಕ್ಕೋಸ್ಕರ ನನ್ನ ಮನವಿ ಏನಿದೆ, ತಮ್ಮದೇನಾದರೂ ಸರಿ ಸಹಜವಾಗಿ ಬೇರೆ ವೇದಿಕೆಗಳು ಸಿಗುವುದಿಲ್ಲ ಕೆಲವೊಂದು ನಗರ ಪಾಲಿಕೆಯಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ. ಅದಕ್ಕೋಸ್ಕರ ಈಗಾಗಲೇ ನಾನು ಕಳೆದ ಸಾಮಾನ್ಯ ಸಭೆಯಲ್ಲೂ ಕೂಡ ಹೇಳಿದ್ದೇನೆ, ವಾರ್ಡ್ ಸಮಿತಿ ರಚನೆ ಒಂದು ಹಂತಕ್ಕೆ ಬಂದಿದ್ದೇವೆ. ತಕ್ಷಣ ಏನೊಂದು ಅವರಿಗೆ ವರ್ಕ್ಶಾಪ್ ಅನ್ನು ಮಾಡುವ ಮುಖೇನ ಮುಂದಿನ ಸಾಲಿನಲ್ಲಿ ಎಲ್ಲ ಈ ಕಾಮಗಾರಿಗಳಿರ್ಬೋದು ಅಥವಾ ಎಲ್ಲ ವಿಚಾರಕ್ಕೆ ಸಂಬಂಧಿಸಿದಂತೆ ಬಹಳ ಪಾರದರ್ಶಕವಾಗಿ ನಮ್ಮ ನಗರ ಪಾಲಿಕೆಯನ್ನು ನಡೆಸಬೇಕು ಎನ್ನುವಂಥ ಇದರ ದೃಷ್ಟಿಯಿಂದ ಅದನ್ನು ನಾವು ಇಮಿಡಿಯೇಟ್ ಶುರು ಮಾಡ್ತೇವೆ. ಸಪೋಸ್ ನಿಮ್ಗೆ ಏನಾದರೂ ಇದೇ ರೀತಿಯಾದಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ರೆ ನಾವು ಒಂದು ದಿವಸ ಫಿಕ್ಸ್ ಮಾಡೋಣ. ಈ ವೇಳೆ ಉಪಮೇಯರ್ ಸುಮಂಗಳ ರಾವ್ ಸೇರಿದಂತೆ ಸ್ಥಾಯಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು.